ಈಗಾಗಲೇ ಗ್ರಾಹಕರ ಮನಗೆದ್ದಿರುವ ಮಂಗಳೂರಿನ ಪಳ್ನೀರಿನಲ್ಲಿರುವ ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಸಾರ್ವಜನಿಕರಿಗೆ ಸಸಿ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ನಗರದ ಕದ್ರಿ ಪಾರ್ಕ್ ಹಾಗೂ ಬಲ್ಮಠ ಮೈದಾನದಲ್ಲಿ ಸಸಿ ವಿತರಣಾ ಕಾರ್ಯಕ್ರಮವನ್ನು ನಡೆಸಿದ್ರು. ವಿನೂತನ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಕೈಜೋಡಿಸಿದ್ರು. ಈ ವೇಳೆ ಮಲಬಾರ್ ಗೋಲ್ಡನ್ ಡೈಮಂಡ್ಸ್ನ ಶಾಖಾ ಮುಖ್ಯಸ್ಥರಾದ ಶರತ್ ಚಂದ್ರನ್, ಶಾಖಾ ಉಪಮುಖ್ಯಸ್ಥರಾದ ಅಲ್ತಾಫ್ ಏಕೆ, ಶೋರೂಮ್ ಮ್ಯಾನೇಜರ್ ರಘುರಾಮ್, ಸಹಾಯಕ ವ್ಯವಸ್ಥಾಪಕ ಮೊಹಮ್ಮದ್ ಸಮೀರ್, ಮಾರ್ಕೆಟಿಂಗ್ ಮ್ಯಾನೇಜರ್ ಶೇಖ್ ಫರಾನಾ ಮೊದಲಾದವರು ಉಪಸ್ಥಿತರಿದ್ದರು. You are doing an excellent job, on this World Environment Day. Maybe many more people get inspired by you, and I hope this message goes to schools, with the small kids, where whosoever have any small garden, small place will plant one tree, and that will be like a lifetime thing for them. Like Sadhguru started, planting of trees on the river banks to get the river water back again. These are small beginnings. Even this is a small beginning, but like a tree grows, this whole movement will also grow accordingly. And my best wishes to all of you. ಸುಮಾರು 350ಕ್ಕೂ ಅಧಿಕ ವಿವಿಧ ತಳಿಯ ಗಿಡಗಳನ್ನು ಸಾರ್ವಜನಿಕರಿಗೆ ವಿತರಿಸಲಾಯಿತು. ಜೂನ್ 5 ವಿಶ್ವ ಪರಿಸರ ದಿನ. ನಮ್ಮ ಪ್ರಕೃತಿ ಎನ್ನುವಂಥದ್ದು ನಮಗೆ ತಾಯಿ ಇದ್ದ ಹಾಗೆ. ಈ ಮರ ಎನ್ನುವುದು ಮಾನವನ ನಿಜವಾದ ಮಿತ್ರ. ಯಾಕಂದ್ರೆ ಪ್ರಪಂಚದಲ್ಲಿರತಕ್ಕಂಥ ಎಲ್ಲ ಸಂಪತ್ತು ಕೂಡ ಅದು ಬರುವಂಥದ್ದು ಪ್ರಕೃತಿಯಿಂದ. ಅದನ್ನು ಉಪಯೋಗಿಸುವ ಮನುಷ್ಯ ಸ್ವಾಭಾವಿಕ ರೀತಿಯಲ್ಲಿ ಉಪಯೋಗಿಸಿದರೆ ಅವನ ಜೀವನ ಅದು ಕೊನೆಯವರೆಗೂ ಕೂಡ ಚೆನ್ನಾಗಿರ್ತದೆ. ಸ್ವಾಸ್ಥ್ಯ ಇರ್ತದೆ, ಸಂಪತ್ತು ಇರ್ತದೆ, ಅಧಿಕಾರ ಇರ್ತದೆ. ಈ ರೀತಿಯ ಎಲ್ಲ ರೀತಿಯ ಮನುಷ್ಯನಿಗೆ ಬೇಕಾದಂತಹ ಸಂಪತ್ತು ಒದಗಿ ಬರಬೇಕು ಅಂತ ಇದ್ರೆ ಅವನು ಪ್ರಕೃತಿಯನ್ನು ಕಾಪಾಡಬೇಕು. ಆ ಮೂಲಕ ನಮ್ಮ ಸಸ್ಯ ಸಂಪತ್ತನ್ನು ಹೆಚ್ಚಿಸುವ ಮೂಲಕ ಇಡೀ ದೇಶಕ್ಕೆ ನಾವು ಕೊಡುಗೆಯನ್ನು ಕೊಡಬಹುದು ಅಂತ ಈ ಸಂದರ್ಭದಲ್ಲಿ ಹೇಳಬಹುದು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು.